ಯಕ್ಷರಾಮಾಯಣ ನಮ್ಮ ಟಿವಿಯ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ ಪ್ರಸಿದ್ಧ ಯಕ್ಷಗಾನ ಭಾಗವತ ಯಕ್ಷಧ್ರುವ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ನಮ್ಮ ಟಿವಿಯಲ್ಲಿ ಯಕ್ಷರಾಮಾಯಣ ಧಾರಾವಾಹಿ. ಶ್ರೀ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪಾವಂಜೆ ಇಲ್ಲಿ ನಮ್ಮ ಟಿವಿಯ ಯಕ್ಷರಾಮಾಯಣದ ಚಿತ್ರೀಕರಣವಾಗಿ ದಿನನಿತ್ಯ ಪ್ರಸಾರವಾಗುತ್ತಿದೆ ಯಕ್ಷರಾಮಾಯಣ. ಭಂಡಾರಿ ಬಿಲ್ಡರ್ಸಿನ ಲಕ್ಷ್ಮೀಶ್ ಭಂಡಾರಿಯವರು ಪ್ರಧಾನ ಪ್ರಾಯೋಜಕರಾಗಿ ಯಕ್ಷರಾಮಾಯಣಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮಾತಾ ಡೆವಲಪರ್ಸ್ ಅವರು ಸಹ ಪ್ರಾಯೋಜಕರು. ಜೊತೆಯಲ್ಲಿ ಚಾವಡಿಮನೆ ಜಗನ್ನಾಥ್ ಶೆಟ್ಟಿ, ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಶಾಸ್ತಾವ ಭೂತನಾಥೇಶ್ವರ ಕ್ಷೇತ್ರದ ಆಡಳಿತ ಮುಕ್ತೇಸರ ವಿಜಯನಾಥ ವಿಠಲ್ ಶೆಟ್ಟಿಯವರು ಪೋಷಕರಾಗಿ ಯಕ್ಷರಾಮಾಯಣಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಭರತ ಕಾಡಿಗೆ ಹೋಗಿ ರಾಮನನ್ನು ಕರೆತರುವ ಸಂಕಲ್ಪ ಮಾಡಿದ್ದಾನೆ. ವಸಿಷ್ಠರಲ್ಲಿ ತನ್ನ ಇಚ್ಛೆಯನ್ನು ತಿಳಿಸಿದ್ದಾನೆ. ನಾನೊಬ್ಬನೇ ಹೊರಡುವುದಲ್ಲ, ನನ್ನ ಜೊತೆಯಲ್ಲಿ ನೀವು ಬರಬೇಕು, ಮಂತ್ರಿಗಳೂ ಬರಬೇಕು, ತಾಯಂದಿರೂ ಇರಬೇಕು. ಪ್ರಜಾವರ್ಗದ ಜೊತೆಯಲ್ಲಿ ಸುಮಂತ್ರ ರಾಮ ಲಕ್ಷ್ಮಣ ಸೀತೆಯರನ್ನು ಎಲ್ಲಿ ಬಿಟ್ಟು ಬಂದಿದ್ದಾನೋ ಅಲ್ಲಿಯ ತನಕ ಹೋಗುವುದಕ್ಕೆ, ಗಂಗಾ ತೀರದ ತನಕ ಸಾಗುವುದಕ್ಕೆ ರಸ್ತೆಯ ವ್ಯವಸ್ಥೆ ಆಗಬೇಕು. ಆದಷ್ಟು ಶೀಘ್ರವಾಗಿ ಚತುರಂಗ ಸೇನಾ ಸಹಿತರಾಗಿ ಸಾಗುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಎನ್ನುವ ಸೂಚನೆಯನ್ನು ಸುಮಂತ್ರನಿಗೆ ಕೊಟ್ಟಿದ್ದಾನೆ ಭರತ. ಸುಮಂತ್ರ ಅದನ್ನು ಯಾವ ರೀತಿಯಾಗಿ ನಿರ್ವಹಿಸಿದ್ದಾನೆ ನೋಡಿ. ಭರತನಾಜ್ಞೆಯ ಕೇಳುತ್ತಾ ಮಂತ್ರಿ
ಎಲ್ಲಿಗೆ ಹೊರಟದ್ದು ನನಗೆ ತಿಳಿದಿಲ್ಲ, ಹೀಗೆ ಯಾರೂ ಹೇಳುವ ಹಾಗಿಲ್ಲ. ಅದಕ್ಕಾಗಿಯೇ ಡಂಗುರವನ್ನು ಹೊಡಿಸಿದ್ದಾನೆ. ಯಾರಿಗೆಲ್ಲ ಭರತನ ಜೊತೆಯಲ್ಲಿ ಸೇರಿಕೊಂಡು ರಾಮನನ್ನು ಕರೆತರುವುದಕ್ಕೆ ಬರಲಿಕ್ಕೆ ಮನಸ್ಸಿದೆ ಎಲ್ಲರೂ ಬನ್ನಿ. ಈ ಸೂಚನೆ ಸಿಕ್ಕಿದ್ದೇ ತಡ. ಎಲ್ಲರೂ ಹೊರಟಿದ್ದಾರೆ. ಅದರಲ್ಲೂ ಮೊದಲಾಗಿ ಹೊರಟದ್ದು ಯಾರು ಗೊತ್ತೇ? ಆಕೆ ಮತ್ಯಾರೂ ಅಲ್ಲ, ಭರತನ ತಾಯಿ. ತನಯ ದುಷ್ಕಾರ್ಯಕ್ಕೆ ನಾಚುತಂ ತನಯ ದುಷ್ಕಾರ್ಯಕ್ಕೆ ನಾಚುತಂ ಮನದೊಳು ವ್ಯಸನವ ಪಡುತ್ತಲೇ ಘನಬೇಗದಿ ಮುಂದಾಗಿ ಪೊರಟಳು ಮತ್ತವ ತುರಗೇಶನ ತನುಜೇ. ಅಶ್ವಪತಿ ರಾಜನ ಮಗಳು ಕೈಕೆ ಭರತನಿಗೆ ಪಟ್ಟ ಆಗಬೇಕು ಎನ್ನುವಂತಹ ಹಠಕ್ಕೆ ಬಿದ್ದು ತನ್ನ ಗಂಡನನ್ನು ಕಳಕೊಂಡ್ಳು. ಅಯೋಧ್ಯೆಯ ಸೌಭಾಗ್ಯವೇ ಕಳಚಿ ಬಿತ್ತು. ಪುತ್ರ ಭರತನೇ ಕೈಯಲ್ಲಿರುವಂತಹ ಆಯುಧವನ್ನೆತ್ತಿ ಜನನಿಯೇ ಇವಳು ಹೀಗೆನ್ನುತ್ತಾ ತಾಯಿಯ ತಲೆ ಕಡಿಯುವುದಕ್ಕೆ ಹೊರಟಾಗ ತಡೆದವರು ವಸಿಷ್ಠರು. ಹಾಗಿದ್ರೆ ತನ್ನ ಪ್ರಯತ್ನ ವ್ಯರ್ಥವಾಯಿತು ಎನ್ನುವುದಕ್ಕಿಂತಲೂ ತಾನಿದ್ದ ಸ್ಥಿತಿ ಕೈಕೆಗೆ ಅರ್ಥವಾಯಿತು ಎನ್ನುವುದೇ ಪ್ರಧಾನ. ತಾನು ಹೀಗೆ ಮಾಡಬಾರದಿತ್ತು ಎನ್ನುವ ಮನೋಭೂಮಿಕೆ ಈಗ ಕೈಕೆಯದ್ದು ಕಾಡಿಗೆ ಹೋಗಿ ರಾಮನಲ್ಲಿ ಕ್ಷಮಾಪಣೆಯನ್ನು ಕೇಳಿ ರಾಮನನ್ನು ಮತ್ತೆ ಅಯೋಧ್ಯೆಗೆ ಕರೆತರುತ್ತೇನೆ ಎನ್ನುವ ಸಂಕಲ್ಪವನ್ನು ಮಾಡಿ ಅವಳು ಹೊರಟಿದ್ದಾಳೆ. ಅವಳೊಬ್ಬಳೇ ಅಲ್ಲ, ಈ ಕಡೆಯಲ್ಲಿ ನಾದನನು ತಿರುಗಿ ತವಕದಿ ನಾದನನು ತಿರುಗಿ ತವಕದಿ ಬಂದಪನ ಪುರಕ್ಕೆ ನುತಲ್ ಅತ್ಯಾರದ ತಾಳು ಸುಮುದ್ರ ಜಲೊಡಗೂಡಿ ಕೌಸಲ್ಯೇ ಅಂದಣವನು ಅಡರುತ್ತ ಪೊರಟಿರಲೌದು ಮಂತ್ರಿ ಪುರೋಹಿತರು ನಲವಿನೋದ ಕೈಕಾತ್ಮಜನ ಹಿಂಬಾಲಿಸಿದರೊಂದಾಗಿ ಕೈಕಾತ್ಮಜನ ಹಿಂಬಾಲಿಸಿದರು ಒಂದಾಗಿ ನಂದನನು ತಿರುಗಿ ತವಕದಿ ಬಂದಪನು ಪುರಕ್ಕೆ ನೂತ ಅತಿ ಆನಂದದಿಂದ ಕೌಸಲ್ಯ ಕೂಡ ಯೋಚಿಸ್ತಾ ಇದ್ದಾಳೆ. ಒಮ್ಮೆ ಭರತನನ್ನು ನಿಂದಿಸಿದ್ದು ಹೌದು. ಪುತ್ರವಾತ್ಸಲ್ಯ, ಪತಿಯನ್ನು ಕಳೆದುಕೊಂಡಂತಹ ದುಃಖ ಭರತನನ್ನು ನಿಂದಿಸುವ ಮಟ್ಟಕ್ಕೆ ಹೋಗಿತ್ತು. ಕೈಕೇಯಿಯನ್ನು ನಿಂದಿಸುತ್ತಾ ಭರತನನ್ನೂ ಕೌಸಲ್ಯ ನಿಂದಿಸಿದ್ದಾಳೆ. ಆದರೆ ಯಾವಾಗ ಭರತ ನಾನು ರಾಮನನ್ನು ಮತ್ತೆ ಕರೆತರುತ್ತೇನೆ ಎನ್ನುವ ಸಂಕಲ್ಪ ಮಾಡಿ ಹೊರಟು ನಿಂತಿದ್ದಾನೋ, ಭರತನ ಬಗ್ಗೆ ವಾತ್ಸಲ್ಯ ಉಕ್ಕಿ ಹರಿಯುತ್ತಾ ಇದೆ ಕೌಸಲ್ಯಾದೇವಿಗೆ. ಸುಮಿತ್ರೆಯ ಜೊತೆಯಲ್ಲಿ ರಾಮನನ್ನು ಮತ್ತೆ ಕಾಣುವ ತವಕದಿಂದ ಹೊರಟು ನಿಂತಿದ್ದಾಳೆ. ರಥ, ಗಜ, ಅಶ್ವ, ಪದಾತಿಗಳು, ಗುರುಗಳು, ಮಂತ್ರಿ ಪರಿವಾರ ಎಲ್ಲರೂ ಅಯೋಧ್ಯೆಯಿಂದ ಗಂಗಾ ನದಿ ತೀರದ ತನಕ ಸಾಗಿ ಹೋಗುವ ದೃಶ್ಯ. 7 ಚೆಂಡೆಯ ನಾದದೊಂದಿಗೆ ಪದ್ಮನಾಭ ಉಪಾಧ್ಯಾಯರು ಯಾವ ರೀತಿಯಾಗಿ ಭರತನ ಸೇನೆ ಆ ಕಡೆ ಸಾಗುತ್ತಾ ಇದೆ ಎನ್ನುವುದನ್ನು ತೋರಿಸ್ತಾರೆ.
ದಿವಸ ಸಂಜೆ. 15ನೇ ದಿವಸ ಅಂದರೆ ದಶರಥ ಸತ್ತ ನಂತರ 15ನೆಯ ದಿವಸ. ಒಂದೇ ದಿವಸದಲ್ಲಿ ಗಂಗಾ ತೀರದ ಬಳಿಗೆ ಬಂದಿದ್ದಾರೆ ಭರತನ ಪರಿವಾರ. ಭರತನ ಪರಿವಾರ ಗಂಗಾ ತೀರದಲ್ಲಿ ಬೀಡು ಬಿಟ್ಟಿದೆ. ಸಮೀಪದಲ್ಲೇ ಇದ್ದಾನೆ ಗುಹ. ತನ್ನವರನ್ನೆಲ್ಲ ಕರೆದಿದ್ದಾನೆ ಗುಹ. ಮತ್ತು ಬಂದಂತಹ ಸೇನೆಯನ್ನು ಕಂಡು ಗುಹ ತನ್ನವರ ಜೊತೆಯಲ್ಲಿ ಹೀಗೆ ಮಾತನಾಡ್ತಾನೆ. ಕೇಳಿರುತ್ತಿಲ್ಲ ಸುಲ್ಲ ಮಂತ್ರಿಗಳಿಗೆ ಬೇಡುವ ಪರಿಯನೆಲ್ಲ. ದಶರಥನ ಮಿತ್ರ, ಶ್ರೀರಾಮನ ಭಕ್ತ, ಅಂಬಿಗರ ಒಡೆಯ ಗುಹ ತನ್ನವರಿಗೆ ಹೇಳುತ್ತಾನೆ, ಕೋವಿದಾರ ಧ್ವಜ ಕಾಣಿಸ್ತಾ ಇದೆ. ಇದನ್ನು ಹಿಡಿದುಕೊಂಡು ಬಂದವ ಭರತನೇ ಇರಬೇಕು. 100 ನಾವೆಗಳು ಸಿದ್ಧವಾಗಲಿ. ಒಂದೊಂದು ನಾವೆಯಲ್ಲಿ 100 ಮಂದಿ ಯೋಧರು ಆಯುಧ ಪಾಣಿಗಳಾಗಿ ಸಿದ್ಧರಾಗಿ ಇರಬೇಕು. ಏಕೆ ಬಲ್ಲಿರೇ? ರಾಮನು ಸುಚರಿತನು ನನ್ನಾಪ್ತನು ಸೋಮನ ತಿರುಗಿಗನು. ರಾಮನು ಸುಚರಿತನು ನನ್ನಾಪ್ತನು ಸೋಮನ ತಿರುಗಿಗನು. ಆನಗಿ ಮನ ಮೇಲೆ ದ್ವೇಷವನೆಣಿಸಿ, ಆನಗಿ ಮನ ಮೇಲೆ ದ್ವೇಷವನೆಣಿಸಿ, ಕೈ ಬೇಗೆ ಮಾಡುವುದಕ್ಕೆ ಕಾದುತ್ತಿರುವುದಿದೆ. ಮಂತ್ರಿಗಳೀಗ ಬೀಳುವ ಪರಿಯನಿಲ್ಲ. ಮಂತ್ರಿಗಳಿಗೆ ಕೇಳಿ ನೀವೆಲ್ಲರೂ ಸಿದ್ಧರಾಗಿ ಯಾಕೆ ಇರಬೇಕು? ಭರತ ಬಂದದ್ದು ರಾಮನಿಗೆ ತೊಂದರೆ ಕೊಡುವುದಕ್ಕೆ ಇರಬೇಕು. ಅದಕ್ಕಾಗಿಯೇ ಸೇನೆಯನ್ನು ಹಿಡಿದುಕೊಂಡು ಬಂದಿದ್ದಾನೆ. ರಾಮನನ್ನು ಕಾಡಿನಲ್ಲಿ ಹುಡುಕಿ ರಾಮನಿಗೆ ಕಷ್ಟವನ್ನು ಕೊಡುವುದಕ್ಕಾಗಿ ರಾಮನ ಪಟ್ಟದಲ್ಲಿ ಕುಳಿತಂತಹ ಭರತ ಬರುತ್ತಿದ್ದಾನೆ. ಅದಕ್ಕಾಗಿ ಒಂದೊಮ್ಮೆಗೆ ನಮ್ಮ ರಾಮನನ್ನು ಕೆಣಕುವುದಕ್ಕೆ ಅವರು ಬಂದಂತಹ ಶತ್ರುಗಳೇ ಆಗಿದ್ದರೆ ಅವರನ್ನು ನದಿ ದಾಟುವುದಕ್ಕೆ ನಾವು ಬಿಡಕೂಡದು.
ವಯೋವೃದ್ಧ ಗುಹ ಬುದ್ಧಿವಂತನೂ ಹೌದು. ಮತ್ತೆ ತನ್ನವರಿಗೆ ಹೇಳ್ತಾನೆ, ನಾವು ಹೀಗೆ ಎಣಿಸಿದ್ದು, ಒಂದು ವೇಳೆ ನಾವು ಎಣಿಸಿದ ಹಾಗೆ ಆಗದೇ ಇದ್ದರೆ, ಶತ್ರುಭಾವವನ್ನು ಹೊತ್ತು ಭರತ ಬಾರದೇ ಇದ್ದರೆ ಆಗ ಏನು ಮಾಡಬೇಕು? ಹೀಗೆ ಮಾಡೋಣ. ಪ್ರಸಂಗದಲ್ಲಿ ರಾಮನ ಪ್ರಭಾವ ಒಬ್ಬ ಸಾಮಾನ್ಯನಾದಂತಹ ಅಂಬಿಗನ ಮೇಲೆ ಹೇಗೆ ಬೀರಿತ್ತು ಎನ್ನುವುದನ್ನು ತೋರಿಸುತ್ತದೆ. ರಾಮ ಗುಹನ ಜೊತೆಯಲ್ಲಿ ಬಹಳ ಹೊತ್ತನ್ನು ಕಳೆದವನಲ್ಲ. ಆ ಮೊದಲು ಕಂಡದ್ದೇ ಇಲ್ಲ. ಕಾಡಿಗೆ ಬಂದಾಗ ಒಂದು ರಾತ್ರಿ ಮಾತ್ರ ಅವರು ಜೊತೆಯಾದದ್ದು. ಆದರೆ ರಾಮನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುಹ ತಿಳಿದಿದ್ದ. ರಾಮನ ಬಗ್ಗೆ ಭಕ್ತಿ ಇತ್ತು. ರಾಮ ಕಾಡಿಗೆ ಹೊರಟ ಬಗ್ಗೆ ಚಿಂತೆಯೂ ಇತ್ತು. ಜೊತೆಯಲ್ಲಿ ಈ ಭರತ ಬಂದು ಮತ್ತೆಲ್ಲಿ ನನ್ನ ರಾಮನಿಗೆ ತೊಂದರೆಯನ್ನು ಕೊಡುತ್ತಾನೋ ಎನ್ನುವ ಭಯ ಆವರಿಸಿ ತನ್ನವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅಯೋಧ್ಯೆಯ ಸೇನೆಯ ಜೊತೆಯಲ್ಲಿ ಹೋರಾಟ ಮಾಡುವುದು ಕಷ್ಟ ಎನ್ನುವಂತಹ ವಿಚಾರ ಮೀಂಗುಲಿಗನಾದಂತಹ ಗುಹನಿಗೆ ಖಂಡಿತವಾಗಿಯೂ ತಿಳಿದಿದೆ. ಆದರೂ ಕೂಡ ಅವನಲ್ಲಿ ಇದ್ದದ್ದು ಬೆರಳೆಣಿಕೆಯ ಸೈನ್ಯ. ಅವರನ್ನು ಸೇರಿಸಿಕೊಂಡು ರಾಮ ವಿರೋಧಿಗಳನ್ನು ದಮನಿಸುತ್ತೇವೆ ಎನ್ನುವ ಒಂದು ಧೈರ್ಯ ಮಾಡಿದನಲ್ಲ, ಅದು ಗುಹನಿಗೆ ರಾಮನ ಮೇಲೆ ಇದ್ದಂತಹ ಭಕ್ತಿಯನ್ನು ತೋರಿಸುತ್ತದೆ. ಒಂದು ವೇಳೆ ಭರತ ಮಿತ್ರಭಾವದಿಂದಲೇ ಬಂದದ್ದು ಹೌದಾದರೆ ಅವನಿಗೆ ಸಹಾಯ ಮಾಡೋಣ ಹೀಗೆ ಯೋಚಿಸುತ್ತಾ, ಅಕ್ಷರಜ್ಞಾನವಿಲ್ಲದೆ ನದೀ ತೀರದಲ್ಲೇ ತನ್ನ ಜೀವನವನ್ನು ಕಳೆದಂತಹ ವೃದ್ಧ ಗುಹ ತಾನೇ ಸ್ವತಃ ಭರತನ ಭೇಟಿಗೆ ಹೊರಡುತ್ತಾನೆ. ಹೇಗೆ ಹೊರಡುತ್ತಾನೆ? ಗುಹನು ಸಚಿವರುಳರುಗಿ ಬಳಿಕ ಉತ್ಸಗದಿ ಸರ್ವಾಭರಣಗಳ ಮೃಗಮಾಂಸ ಮೀನುಗಳ ಸರ್ವಾಭರಣಗಳ ಮೃಗಮಾಂಸ ಮೀನುಗಳ ವಕಿಲದಿ
ಕಾಣಿಕೆಗೆನುತ ಸಂಗ್ರಹಿಸಿ ವಗಿಲದಿಂ ಕಾಣಿಕೆಗೆನುತ ಸಂಗ್ರಹಿಸಿ ಕೈಕಾತ್ಮಜನ ಬಳಿಗೈ ತಗುದ ನೀಕ್ಷಿಸುತ್ತಾ ಸುಮರ್ದನು ಬರದಗಿಂತೆಂದಾದರೆ ಸಚಿವರೊಳರುಗಿ ಗುಗತಾನುತ್ಸಗದಿ ಉತ್ಸಗದಿಯೇ ಗುಗ ಅತ್ಯುತ್ಸಾಹದಿಂದ ಗುಹ ಬರುತ್ತಾ ಇದ್ದಾನೆ. ಗುಹನನ್ನು ದೂರದಲ್ಲೇ ಕಂಡ ಸುಮಂತ್ರನಿಗೆ ಗುಹನ ಪರಿಚಯವಿದೆ. ಬರುತ್ತಿರುವವ ಗುಹ ಜೊತೆಯಲ್ಲಿ ಕಾಣಿಕೆಗಳನ್ನು ಕೂಡ ತರುತ್ತಿದ್ದಾನೆ. ಮಿತವಾದ ಪರಿವಾರ ಆತನ ಜೊತೆಗಿದೆ. ಇದೆಲ್ಲವನ್ನೂ ಆತ ಗಮನಿಸಿದ್ದಾನೆ. ಮುಂದೆ ಅಯೋಧ್ಯೆಯ ಮಹಾಮಂತ್ರಿ ಸುಮಂತ್ರ ಯಾವ ರೀತಿಯಾಗಿ ಭರತ ಗುಹರ ಭೇಟಿ ಮಾಡಿಸುತ್ತಾನೆ ಎನ್ನುವುದನ್ನು ನಾಳೆಯ ಯಕ್ಷರಾಮಾಯಣದಲ್ಲಿ ನೋಡಿ. ಆತ್ಮೀಯ ವೀಕ್ಷಕರೇ, ಶ್ರೀ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪಾವಂಜೆ ಇಲ್ಲಿ ನಮ್ಮ ಟಿವಿಯ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ ಚಿತ್ರೀಕರಿಸಲ್ಪಟ್ಟು ಪ್ರಸಾರವಾಗುತ್ತಾ ಇದೆ. ಡಾಕ್ಟರ್ ಶಿವಶರಣ್ ಶೆಟ್ಟಿ ಹಾಗೂ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರ ಸಮರ್ಥ ಸಂಯೋಜನೆಯಲ್ಲಿ ಕೊಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಮೂಡಿಬರುತ್ತಿದೆ ಯಕ್ಷರಾಮಾಯಣ. 7 ಚಂಡೆಗಳನ್ನು ಏಕಕಾಲದಲ್ಲಿ ನುಡಿಸುವ ಹಿರಿಯ ಮದ್ದಳೆಗಾರರು ಕಲಾಗುರು ಪದ್ಮನಾಭ ಉಪಾಧ್ಯ, ಜೊತೆಯಲ್ಲಿ ಮದ್ದಳೆಯಲ್ಲಿ ಗುರುಪ್ರಸಾದ್ ಬೊಳಿಂಜಡ್ಕ, ಚಕ್ರತಾಳದಲ್ಲಿ ರಜನೀಶ್. ಇದು ಭಂಡಾರಿ ಬಿಲ್ಡರ್ಸ್ ಪ್ರಧಾನ ಪ್ರಾಯೋಜಕತ್ವದ ಯಕ್ಷರಾಮಾಯಣ. ಸಹ ಪ್ರಾಯೋಜಕರು ಮಾತಾ ಡೆವಲಪರ್ಸ್. ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಶ್ರೀ